ಎಷ್ಟು ಸುಂದರ ಅನ್ಸುತ್ತೆ ಇಲ್ಲಿ ಬಂದಾಗ. ಆದ್ರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಮಾತು ಹೇಳಬೇಕು. ಕರ್ನಾಟಕ ಸರ್ಕಾರ, ನಾನು ಹೆಸರು ಹೇಳೇ ಹೇಳ್ತೀನಿ, ಬೇಜಾರು ಮಾಡ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಕರ್ನಾಟಕ ಸರ್ಕಾರ ಕೂಡ ಇಷ್ಟು ಉತ್ತಮವಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಇಷ್ಟು ಶಿಸ್ತಾಗಿ ಒಂದು ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಅದನ್ನ ಆಳ್ವಾಸ್ ಮಾಡ್ತಾ ಇದೆ. ಒಬ್ಬರಲ್ಲ, ಇದರ ಹಿಂದೆ ನೂರಾರು ಜನ. ನಮಗೆಲ್ಲ ನಮ್ಮ ಮನೆಯಲ್ಲಿ ಅಕ್ಕಿ ತಂಬರಕ್ಕೆ ಟೈಮ್ ಇರಲ್ಲ, ಬಿಸಿ 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 ಅಂತೀವಿ. ಆದ್ರೆ ಇಷ್ಟೊಂದು ಕಾರ್ಯಕರ್ತರು ಇಲ್ಲಿ ಆಹಾರದಿಂದ ಹಿಡಿದು, ಬೆಳಕಿಂದ ಹಿಡಿದು, ವೇದಿಕೆಯಿಂದ ಹಿಡಿದು, ಪ್ರತಿಯೊಂದು ಕಾರ್ಯಕ್ರಮದಿಂದ ಹಿಡಿದು ಇಷ್ಟು ಶಿಸ್ತಾಗಿ ಯಾರು ಯಾರು ನಡೆಸ್ಕೊಳ್ಳೋಕೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ನನ್ನ ಎರಡೂ ಕೈ ಮುಗಿದು ನಮಸ್ಕಾರ. ಆಮೇಲೆ ಇಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ರು, ಅವರು ಶಿಸ್ತಾಗಿ ಯಾಕೆ ನಡೀತಾರೆ ಅಂದ್ರೆ ಅವರ ಟೀಚರ್ಸ್ ಅವ್ರಿಗೆ ಹೇಳಿಕೊಟ್ಟಿರೋ ಪಾಠ. ಅಂತ ಟೀಚರ್ಸ್ 5 ಪೈಸಾ ಲಂಚ ಸಿಗಲ್ಲ, ಆದ್ರೂ ಕೂಡ ಹೋಲ್ ಲೈಫ್ ಒಂದೇ ಒಂದು ಅವ್ರಿಗೆ ನಾನು ಟೀಚರ್ ಆಗಿದೆ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅಂತ ಟೀಚರ್ಸ್ಗೂ ನನ್ನ ನಮಸ್ಕಾರ. ಏನು ಆಳ್ವಾಸಿನ ಬಹಳಷ್ಟು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಗರ್ಲ್ಸ್, ಖುಷಿ ಪಡಿ, ಒಂದ್ಸತಿ ಜೊರಕ್ಕೆ ಪಡಿ. ಆಳ್ವಾಸಕ್ಕೆ ಬಂದ್ರೆ ನನ್ನ ಖುಷಿ ಏನಂದ್ರೆ ಎಲ್ಲ ಕಡೆ ಚಪ್ಪಾಳೆ ಕೇಳುತ್ತೆ, ಆಳ್ವಾಸ್ನಲ್ಲಿ ಹೆಣ್ಣು ಮಕ್ಕಳ ಚಪ್ಪಾಳೆ ಬಹಳ ಸುಂದರವಾಗಿ ಕೇಳುತ್ತೆ. ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವೋ ಆ ದೇಶ ಪ್ರಪಂಚದ ಅತಿ ಉತ್ತಮ ದೇಶವಾಗಿ ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅದಕ್ಕೆ ಭಾರತ ದೇಶನೇ ನಿದರ್ಶನ. ನಾವು ಎಲ್ಲವನ್ನೂ ತಾಯಿಯಾಗಿ ಕಾಣ್ತೀವಿ, ಭೂಮಿಯನ್ನ ತಾಯಿಯಾಗಿ ಕಾಣ್ತೀವಿ, ಇಲ್ಲಿ ಹರಿತಾ ಇರೋ ನದಿಗಳೆಲ್ಲ ತಾಯಿಯಾಗಿ ಕಾಣ್ತೀವಿ, ಎಲ್ಲವನ್ನೂ ತಾಯಿ. ಇವತ್ತು ಲಂಡನ್ ನಲ್ಲಿ ಒಂದು ಮಗು ಮೈ ಮದರ್ ಇಂಗ್ಲೆಂಡ್ ಅಂತ ಕರಿತಿದ್ರೆ ಭಾರತ ದೇಶ ಕಲಿಸ್ಕೊಟ್ಟಂತ ಸಂಸ್ಕೃತಿ ಅದು. ಈ ಭೂಮಿಯನ್ನ ನಾವು ತಾಯಿ ಅಂತ ಕರೆದಿದ್ದೀವಿ. ಆದ್ರಿಂದ ಧನ್ಯವಾದಗಳು. ನೇರವಾಗಿ ಹಾಸ್ಯಕ್ಕೆ ಬರಬೇಕು. ಹಾಸ್ಯ ಜೊತೆನಲ್ಲಿ ಇಲ್ಲಿ ಈ ಜಾಗದಲ್ಲಿ ಆಳ್ವಾಸ್ನಲ್ಲಿ ನಿಂತಾಗ ಅದೇನು ಮಹಾನ್ ವ್ಯಕ್ತಿಗಳು ನಿಂತಿರುವ ಜಾಗವೋ ಏನೋ ಗೊತ್ತಿಲ್ಲ, ಇಲ್ಲಿ ನಿಂತ ತಕ್ಷಣನೇ ಸಿದ್ಧಾಂತಗಳು, ಒಳ್ಳೊಳ್ಳೆ ಮಾತುಗಳು ಎಲ್ಲ ತಾನಾಗೆ ಬಂದ್ಬಿಡುತ್ತೆ. ನೀವ್ ಹೇಳ್ತೀರಾ ಎಲ್ಲ ನಿಮ್ ತಲೆಯಲ್ಲಿ ಇಟ್ಕೊಂಡ್ಬಂದು ಹೇಳ್ತೀರಿ ಅಂತ. ದೇವ್ರಾಣೆ ನಮ್ ತಲೆ ಒಳಗೆ ಏನೂ ಇಲ್ಲ ರೀ. ಟಿವಿನಲ್ಲಿ ಬರ್ತದೆ ಅಂತೆ. ಟಿವಿ ಓಪನ್ ಮಾಡಿ ನೋಡಿ, ಅದ್ರೊಳಗೆ ಏನಾದ್ರು ಇದೆಯಾ? ಏನೂ ಇಲ್ಲ, ಎಲ್ಲೋ ಒಂದ್ ಕಡೆ ಟೆಲಿಕಾಸ್ಟ್ ಆಗುತ್ತೆ. ಅದೇ ರೀತಿ ನಾವಿಲ್ಲಿ ನಿಂತಾಗ ನಮಗೆ ಎಲ್ಲಿಂದನೂ ಟೆಲಿಕಾಸ್ಟ್ ಆಗುತ್ತೆ. ಅದು ಈ ಸ್ಥಳದ ಮಹಿಮೆ. ಇಲ್ಲಿ ಬಹಳಷ್ಟು ಜನ ನಿಂತು ಹೋಗಿದ್ದಾರೆ, ಅವರೆಲ್ಲರ ಮಹಿಮೆ ಅನ್ಸುತ್ತೆ. ರಿಚರ್ಡ್ ಆಗಿರ್ಲಿ, ಇಲ್ಲಿ ಬಂದಾಗ ಯಾಕೆ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಗೆ ಹೇಳ್ತಾರೆ ಅಂದ್ರೆ ಬಹುಶಃ ಈ ಸ್ಥಳದ ಮಹಿಮೆ ಆಗಿದೆ. ಅಂತ ಒಳ್ಳೆ ಸ್ಥಳದಲ್ಲಿ ನೀವೆಲ್ಲ ಬಂದಿದ್ದೀರಿ, ಬೇರೆ ಬೇರೆ ಊರಿಂದ ಬಂದಿದ್ದೀರಿ, ಬೇರೆ ಬೇರೆ ಸ್ಕೂಲಿಂದಾನು ಬಂದಿರ್ಬೋದು. ಎಲ್ಲರಿಗೂ ಒಂದು ಹೇಳ್ತೀನಿ, ಯಾವತ್ತೂ ನಾನೇನ್ ಕಿತ್ಕೋಬೇಕು ಅನ್ನೋದನ್ನ ಬಿಟ್ಬಿಟ್ಟು ನಾನೇನ್ ಕೊಡ್ಬೇಕು ಅಂತ ಯೋಚನೆ ಮಾಡಿ. ಯು ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಯು ವಿಲ್ ಬಿ ದ ರಿಚೆಸ್ಟ್ ಪರ್ಸನ್. ಯಾರು ಸಾವುಕಾರರು? ಕೋಟಿ ಇದ್ರೆ ಅವ್ನ್ ಸಾವುಕಾರ ಅಲ್ಲ, 500 ಕೋಟಿ ಇದ್ರೆ ಅವ್ನ್ ಸಾವುಕಾರ ಅಲ್ಲ, 50 ಬಿಲ್ಡಿಂಗ್ ಇದ್ರೆ ಅವ್ನ್ ಸಾವುಕಾರ ಅಲ್ಲ, 500 ಎಕರೆ ಜಮೀನ್ ಇದ್ರೆ ಅವ್ನ್ ಸಾವುಕಾರ ಅಲ್ಲ. ಹೆತ್ತ ತಂದೆ ತಾಯಿನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಸಾಕ್ತಾ ಇದ್ರೆ ಅವನ್ಕಿಂತ ದೊಡ್ಡ ಸಾವುಕಾರ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಇವತ್ತು ನನಗೆ ಬಹಳ ಖುಷಿ ಆಗೋದು ಯಾಕೆ ಅಂದ್ರೆ, ನಾನು ಮೋಹನ್ ಆಳ್ವ ಅವ್ರನ್ನ ಬಹಳ ಸತಿ ಮೀಟ್ ಮಾಡಿದೀನಿ. ಅವ್ರು ಬಂದಾಗೆಲ್ಲ ಹೇಳ್ತೀನಿ, ಮಾತಾಡಿ, ಮಕ್ಕಳು ಕೇಳಲಿ, ಇದೆಲ್ಲ ಯಾಕೆ ಮಾಡ್ತೀರಾ ಅಂತ. ಮಾಡ್ಬೇಕಾಗೇ ಇಲ್ಲ ಇದೆಲ್ಲ. ಆರಾಮಾಗಿ ಸ್ಕೂಲಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆರಾಮಾಗಿ ಇದನ್ನೆಲ್ಲ ಮಾರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ತೆಗೆದು ಬಿಡ್ಬೋದು. ಆದರೆ ಕೆಲವರು ಹುಟ್ಟೋದೇ ಇಂಥ ಕೆಲಸ ಮಾಡೋಕ್ಕೋಸ್ಕರ, ದೇವರು ಇಲ್ಲಿ ಕಳಿಸೋದೇ ಅವ್ರನ್ನ ಇಂಥ ಕೆಲಸ ಮಾಡೋಕ್ಕೋಸ್ಕರ. ನಗಬೇಕು, ನಗ್ರೆ ಬಹಳ ಒಳ್ಳೇದು ಅಂತಾನೆ ನಾವು ಕಾಮಿಡಿ ಮಾಡೋದು. ಈಗ ಬಂದಿದೆ ಹೊಸದು, ತಿರ್ಗಾ ಹೇಳ್ತಾ ಇದಾರೆ ಕರೋನಾ ಬರ್ತಾ ಇದೆ. ಡೋಂಟ್ ವರಿ, ಯಾವ್ದು ಬರಲ್ಲ. ಭಾರತ ದೇಶಕ್ಕೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆ, ಅದರಿಂದ ಏನೂ ತೊಂದರೆ ಆಗಲ್ಲ. ಆದ್ರೆ ಕಾಮಿಡಿ ಮಾಡ್ಬೇಕಾದ್ರೆ ಸೀರಿಯಸ್ ವಿಷಯನೂ ಕೆಲವು ಟೈಮ್ನಲ್ಲಿ ಕಾಮಿಡಿ ಮಾಡ್ಬಿಡ್ತೀವಿ. ನೋಡಿ, ಮುಂಚೆ ಎಲ್ಲ ಸೀರಿಯಸ್ ಇತ್ತು. ಏನು ಅಂದ್ರೆ ಎಲ್ಲ ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ತಿರ್ಗಾ ಈಗ ಹೇಳ್ತಾರೆ ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೋಬೇಕು. ಗೌರ್ಮೆಂಟ್ ಹೇಳ್ದಾಗ ಹಾಕೊಳ್ಳಿ, ಏನ್ ಬೇಡ ಅನ್ನಲ್ಲ. ಆದ್ರೆ ನಾವು ಕಾಮಿಡಿ ಮಾಡೋದು ಮಾಡ್ತಾನೆ ಇರ್ತೀವಿ, ಯಾವುದೇ ವಿಷಯ ಆಗಿರ್ಲಿ. ಎಲ್ಲ ಹೇಳಿದ್ಲು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಏನು ಅಂದ್ರೆ ಕರೋನಾ ಬಂದ್ಬಿಡ್ತದೆ, ಹತ್ರ ಬಂದ್ರೆ
ದೂರದಲ್ಲಿದ್ರೆ ಬರಲ್ವಾ? ಚೈನಾಯಿಂದ ಬಂದೈತೆ, ಇಲ್ಲಿಂದ ಇಲ್ಲಿಗೆ ಬರಕ್ ಗೊತ್ತಿಲ್ವಾ? ಅದಕ್ಕೆ ಬರ್ತದೆ. ಆದ್ರೆ ನಾನ್ ಕಾಮಿಡಿ ಮಾಡೋದೇನಂದ್ರೆ ಇನ್ನೊಂದು ಮಾಸ್ಕ್ ಹೆಂಗಿದೆ ರೀ? ಇಲ್ಲ ಹಾಕೊಂಡಿದ್ರಲ್ಲ ಮಾಸ್ಕ್ ಬಹಳ ದಿನ, 2 ತಿಂಗಳು ಮಾಸ್ಕ್ ಹಾಕೊಂಡು ನಮ್ ಗಾಳಿ ನಾವೇ ಕುಡ್ದು ಇವಾಗಲೂ ಕೆಲವ್ರು ಹಾಕೊಂಡವ್ರೆ, ಹಾಕೊಳ್ಳಿ. ಕೆಲವ್ರನ್ನ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿರ್ತಾರೆ, ಅವ್ರಿಗೆ ಮಾಸ್ಕ್ ಹಾಕ್ಸ್ಬಿಟ್ಟಿರ್ತಾರೆ, ಏನು ಮಾಡಕ್ಕಾಗಲ್ಲ. ಮಾಸ್ಕ್ ಹಾಕೊಳ್ಳಿ. ಆದ್ರೆ ಮಾಸ್ಕ್ ಹೆಂಗಿತ್ತು ಅಂತ ಸುಮ್ಮನೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇಟ್ ಈಸ್ ಓನ್ಲಿ ಕಾಮಿಡಿ. ಮಾಸ್ಕ್ ಹೆಂಗಿದೆ ಅಂದ್ರೆ ಆ ಮಾಸ್ಕ್ ಬೇರೆ ಅಲ್ಲ, ನಮ್ ಚಡ್ಡಿ ಬೇರೆ ಅಲ್ಲ. ಹೌದ್ರಿ, ಎರಡು ಒಂದೇ. ಹೆಂಗೆ ಅಂತೀರ? ಅದು ಬೇರೆಯವ್ರದ್ದು ಹಾಕಂಗಿಲ್ಲ, ಇದು ಬೇರೆಯವ್ರದ್ದು ಹಾಕಂಗಿಲ್ಲ. ಅದು ಒಗದ್ಬಿಟ್ಟೆ ಹಾಕೋಬೇಕು, ಇದು ಒಗದ್ಬಿಟ್ಟೆ ಹಾಕೋಬೇಕು. ಅದು ತೂತಾಗಿರೋದು ಹಾಕೋಬಾರ್ದು, ಇದು ತೂತಾಗಿರೋದು ಹಾಕೋಬಾರ್ದು. ಅದು ಫ್ಲವರ್ಸ್ ಹಾಕೊಂಡಿದ್ರೆ ಅದು ಹೆಣ್ಮಕ್ಳದು, ನಮ್ದಲ್ಲ. ನಾನ್ ಮಾಸ್ಕ್ ಹೇಳ್ತಾ ಇರೋದು, ನಾನ್ ಮಾಸ್ಕ್. ನೀವು ಬೇರೆನೇನು ಯೋಚನೆ ಮಾಡಬೇಡಿ, ನಾನ್ ಮಾಸ್ಕ್ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದೇನಂದ್ರೆ ಎಲಾಸ್ಟಿಕ್ ಕರೆಕ್ಟ್ ಆಗಿರ್ಬೇಕು. ನಾನ್ ಮಾಸ್ಕ್ ಹೇಳ್ತಾ ಇರೋದು ಎಲಾಸ್ಟಿಕ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಯಾವ ವಸ್ತು ಮುಚ್ಚಬೇಕು ಅದು ಮುಚ್ಚಲ್ಲ, ಅದ್ರ ಕೆಳಗಡೆ ನೇತಾಡ್ತಿರ್ತದೆ. ನಾನ್ ಮಾಸ್ಕ್ ಹೇಳ್ತಾ ಇರೋದು, ನಾನ್ ಮಾಸ್ಕ್. ಆದ್ರೆ ಮಾಸ್ಕ್ ಹಾಕೊಳ್ದೆ ಹೋದ್ರೆ ಪ್ರಾಣ ಹೋಯ್ತದೆ, ಚಡ್ಡಿ ಹಾಕೊಳ್ದೆ ಹೋದ್ರೆ ಮಾನ ಹೋಯ್ತದೆ. ನಾವ್ ಈ ತರ ಸೀರಿಯಸ್ ವಿಷಯಗಳನ್ನು ಕಾಮಿಡಿ ಆಗಿ ಮಾಡ್ಬೋದ್ರಿ. ಕಾಮಿಡಿ ಮಾಡೋದಕ್ಕಿಂತದಲ್ಲ, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ನೀವು ಕಾಮಿಡಿ ಮಾಡ್ಬೋದು. ಇಂಥ ಪ್ರೊಫೆಷನ್ ಅಲ್ಲೇ ಮಾಡ್ಬೇಕು ಅಂತಿಲ್ಲ. ಐ ವಾಂಟ್ ದ ಮಾನಿಟರ್ಸ್ ಸೌಂಡ್ ಪ್ಲೀಸ್. ಮಾನಿಟರ್ ಸ್ವಲ್ಪ ಸೌಂಡ್ ಬೇಕು ನನಗೆ. ಸೌಂಡ್ ನವ್ರು ಎಲ್ಲಿ ಇದ್ರು ಪ್ಲೀಸ್? ಊಟಕ್ಕೆ ಹೋಗಿದಾರಾ? ಹೋಗ್ಬಿಟ್ಟಿದಾರಾ? ಅಲ್ಲಿ ಓಕೆ ಸರ್, ಮಾನಿಟರ್ ಸೌಂಡ್ಸ್. ಥ್ಯಾಂಕ್ ಯು ಸರ್. ಅದಕ್ಕೆ ಯಾವುದೇ ವಿಷಯ ಇರಲಿ, ಗುಡ್ ಸರ್, ಯಾವುದೇ ವಿಷಯ ಇರಲಿ ಕಾಮಿಡಿ ಮಾಡ್ಬೋದು. ಏನೇ ವಿಷಯ ಇರಲಿ, ಡೈಲಿ ರೊಟೀನ್, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಪೊಲೀಸ್, ಡಾಕ್ಟರ್, ಲಾಯರ್, ಏನಾದ್ರು ಮಾಡ್ಬೋದು. ಪೊಲೀಸ್ನವರು ಇದ್ರಿಲ್ಲಿ ಎಲ್ಲೋ ಇದ್ದಾರ ಗೊತ್ತಿಲ್ಲ, ನಾವ್ ಇಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಬೇಕಾಯ್ತಾರೆ. ಬಟ್ ಕಾಮಿಡಿ ಮಾಡೋದು ಎಲ್ಲರ ಬಗ್ಗೆ ಮಾಡ್ತೀವಿ. ಏನ್ ಗೊತ್ತೇ, ರಾತ್ರಿ 12 ಗಂಟೆಗೆ ನೋಡಿ ಕಾನ್ಸ್ಟೇಬಲ್ಸ್ ಒಬ್ಬೊಬ್ರೆ ನಿಂತಿರ್ತಾರ್ರಿ, ಒಬ್ಬೊಬ್ರೆ. ಏನ್ ಕೈಯಲ್ಲಿ ಗನ್ಗಿನ್ನೇನಿಲ್ಲ. ಅಮೆರಿಕನ್ ಪೊಲೀಸ್ ನೋಡ್ಬೇಕು, ಹಿಂಗ್ ಹೋಗ್ತಾರೆ, ಇಲ್ಲೊಂದ್ ಗನ್ನು, ಇಲ್ಲಿ ವೈರ್ಲೆಸ್, ನಮ್ಮವ್ರು ಏನಿಲ್ಲ, ಏನಪ್ಪ ಕಾಪಿ ಕುಡ್ದ, ನಾವು ಕಾಪಿ ಕುಡಿಯಲ್ವಾ, ಟೀ ಕುಡಿತ್ಯಾ, ಕಾಪಿ ಕುಡಿತ್ಯಾ, ಕುಡಿ ಅದ ಕಡ್ಡಿ ಮರ್ತ್ಬಿಟ್ಟೆ, ಅಲ್ಲಿ ಟೀ ಕುಡಿಯಕ್ ಹೋಗಿದ್ದೆ, ಮರ್ತ್ಬಿಟ್ಟೆ. ಲಾಟಿನೂ ಇಲ್ಲ ರೀ. ಆದ್ರೆ ರಾತ್ರಿ 12 ಗಂಟೆಗೆ ಲಾರಿ ಬಂದ್ರೆ ನಿಂತ್ಕ, ಗನ್ನು ಇಲ್ಲ, ಲಾಟಿನೂ ಇಲ್ಲ. ದೊಡ್ಡ ದೊಡ್ಡ ವೆಹಿಕಲ್ ನ ಕ್ಯೂ ನಲ್ಲಿ ನಿಲ್ಲಿಸ್ತಾರೆ. ಯಾಕೆ ಹೇಳಿ? ಅವ್ರ ಕೈಯಲ್ಲಿ ಗನ್ ಇಲ್ದೆ ಇರ್ಬೋದು, ಎಗರ್ ಮೇಲೆ 3 ಅಕ್ಷರ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್. ಇಡೀ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆ. ಬಿಟ್ಕೊಡ್ಬೇಡಿ ನಮ್ಮ ಪೊಲೀಸ್ ಅವ್ರನ್ನ. ಹಂಗನ್ಬಿಟ್ಟು ಪೊಲೀಸ್ ಬಗ್ಗೆ ಕಾಮಿಡಿ ಇಲ್ಲ ಅಂತೀರಾ? ಮೊನ್ನೆ 8 ಪೊಲೀಸ್ನವ್ರು ಬರ್ತಾ ಇದ್ರು, ಡ್ಯೂಟಿ ಎಲ್ಲ ಮುಗಿದೋಗಿದೆ, ಆರಾಮಾಗಿ ನಡ್ಕೊಂಡ್ ಬರ್ತಾವ್ರೆ. ಸೌಂಡು ಏನಾಯ್ತು ನೋಡಿದ್ರು, ದೊಡ್ಡ ಬಾವಿ ಒಳಗಡೆಯಿಂದ ಸೌಂಡು. ಯಾರೋ ಬಿದ್ದವ್ರೆ, ಹಗ್ಗ ಹಾಕೊಂಡು. ಕಾನ್ಸ್ಟೇಬಲ್ಸ್ ಡ್ಯೂಟಿ ಮುಗಿದಿದೆ ಪಾಪ, ಆದ್ರೂ ಹಗ್ಗ ಹಾಕಿದ್ರು. ಯಾರು ಹಿಡ್ಕೊಂಡ್ರು, ದರ 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 ಮೇಲೆ. ಇನ್ನೇನ್ ಮೇಲ್ ಬರ್ಬೇಕು ನೋಡಿದ್ರು, ಸಬ್ ಇನ್ಸ್ಪೆಕ್ಟ್ರು ಹಗ್ಗ ಬಿಟ್ರು, ಸೆಲ್ಯೂಟ್ ಹೊಡೆದ್ರು, ಬಿದ್ದ ಕೆಳಗೆ. ನೆಕ್ಸ್ಟ್ SP ಸಾಹೇಬ್ರು ಬಂದ್ರು. ಏನ್ ಮಾತಾಡ್ತಾ ಇದ್ದೀರಾ? ನಮ್ಮವರು ಹಿಡ್ಕೋ. SP ನಿಂತವ್ರೆ, ಹಗ್ಗ ಹಾಕಿದ್ರು, ದರ 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 ಕೆಳಗಡೆ. ಯಾರು ಹಿಡಿದ್ರು, ದರ 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 ಇನ್ಸ್ಪೆಕ್ಟರ್ನ ಮೇಲೆ ಎಳಿತಾವ್ರು. ಇನ್ನೇನ್ ಇನ್ಸ್ಪೆಕ್ಟರ್ ಮೇಲ್ ಬಂದ್ರು, SP ನೋಡ್ ತಕ್ಷಣ ಸಾರ್ ಅಂತ ಸೆಲ್ಯೂಟ್ ಹೊಡೆದ್ರು, ಬಿದ್ರು ಕೆಳಗಡೆ. ಇದ್ರ ಅರ್ಥ ಏನು ಅಂದ್ರೆ, ನಾವು ಹೆತ್ತ ತಂದೆ ತಾಯಿಗೆ ನಮಸ್ಕಾರ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆಫೀಸರ್ಗೆ ಪ್ರತಿ ಅರ್ಧ ಗಂಟೆಗೆ ಒಂದ್ಸತಿ ಸೆಲ್ಯೂಟ್ ಹೊಡಿತಾರಲ್ಲ, ಅಂಥವರಿಂದ ಕಲಿಬೇಕು ವಾಟ್ ಇಸ್ ರೆಸ್ಪೆಕ್ಟ್ ಅಂತ. ಅದಕ್ಕೆ ಹೇಳ್ತೀವಿ, ಕಲಿಯೋಕೆ ಬೇಕಾದಷ್ಟಿದೆ ರೀ. ನೀವು ಆರ್ಡಿನರಿ ಡ್ರೈವರ್ಸ್ ಇಂದ ಕಲಿಬಹುದು, ಆದ್ರೆ ಅದು ಆರ್ಡಿನರಿ ಅಲ್ಲ. ಇಟ್ಸ್ ಎ ಗ್ರೇಟ್ ಜಾಬ್. ಡ್ರೈವಿಂಗ್ ನಿಮ್ಗೆ ಯಾರಿಗಾರು ಒಂದು ದೊಡ್ಡ ಬಂದು ಒಂದು ಕಡ್ಡಿ ಕೊಡ್ತೀನಿ, ದೊಡ್ಡ ಕಡ್ಡಿ 12 ಅಡಿದು ಬ್ಯಾಂಬೂ, ಇಲ್ಲಿಂದ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ತನಕ ಎಲ್ಲರಿಗೂ ಗುದ್ದಿರ್ತೀರಾ. ಅವ್ರ ಪಾಪ ಅಷ್ಟು ದೊಡ್ಡ ಬಸ್ನ ಎಲ್ಲೂ ಗುದ್ದೆ ಇಲ್ಲಿಂದ ಬೆಂಗಳೂರು, ಹುಬ್ಳಿ, ಮಂಗಳೂರು ತಗೊಂಡೋಗ್ತಾರಲ್ಲ, ಆ ಡ್ರೈವರ್ಸ್ಗೆ ಎಂಥ ದೊಡ್ಡ ರಿಸ್ಕ್ ಇದೆ ರೀ. ಅವರೇ ಮುಂದೆ ಕೂತಿರ್ತಾರೆ, ನಾವೇನು ಮಾಡಬೇಕಾಗಿಲ್ಲ. ಇವತ್ತಿಂದ ಮಕ್ಕಳಿಗೆ ಸ್ಪೆಷಲ್ ಆಗಿ ಹೇಳ್ತೀನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡಾದ್ಮೇಲೆ ಇಳಿಯುವಾಗ ಡ್ರೈವರ್ಗೆ ಥ್ಯಾಂಕ್ ಯು ಸರ್ ಅಂದ್ಬಿಡಿ, ಸಾಕು. ಅವ್ರಿಗೆ ಅಷ್ಟೇ ರೀ, ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕೃತಜ್ಞತಾ ಮನೋಭಾವನೆ ಅಷ್ಟೇ ರೀ. ಯಾಕಿದ್ ಹೇಳಿದೆ ಅಂತ ಯೋಚನೆ ಮಾಡ್ಬೋದು. ನೋಡಿ, ರಾತ್ರಿ ಎಲ್ಲ ಬರ್ತೀವಿ ನಾವು, ಡ್ರೈವರ್ ಒಬ್ಬನೇ ತೋಡಿಸಿರ್ತಾರೆ. 45 ಜನ ಮಲಗಿರ್ತಾರೆ ಆರಾಮಾಗಿ, ಡ್ರೈವರ್ ಒಬ್ಬರೇ ಕಣ್ಬಿಟ್ಟಿರೋದು. ಆ ಡ್ರೈವರ್ ಕಣ್ ಮುಚ್ಚಿದ್ರೆ 45 ಜನ ಪರ್ಮನೆಂಟ್ ಕಣ್ ಮುಚ್ಚಿಬಿಡ್ತಾರೆ. ಆದ್ರೂ ತಗೊಂಡ್ ಬರ್ತಾರಲ್ಲ ನೋಡಿ, ಬಂದ ತಕ್ಷಣ ಬನ್ನಿ ಸರ್ ಕೂತ್ಕೊಳ್ಳಿ ಸರ್, 24 ಅಲ್ಲಿ ಕೂತ್ಕೊಳ್ಳಿ ಸರ್, ಮೇಡಮ್ ನೀವ್ ಈ ಕಡೆ ಕೂತ್ಕೊಳ್ಳಿ, 18 ಕೂತ್ಕೊಳ್ಳಿ. ಮುಖ ನೋಡಿ ಮಾತಾಡಿಸ್ತಾರ್ರಿ. ಅವ್ ನೈಸ್ ಮುಖ ನೋಡಿ ಮಾತಾಡಿಸ್ತಾರೆ. ಬನ್ನಿ ಸರ್ ಕೂತ್ಕೊಳ್ಳಿ ಸರ್.
ಅದು ಓಲ್ವೋ ಬಸ್ ಆದ್ರೆ ಒಂದು ನೀರಿನ ಬಾಟ್ಲಿ ಕೊಡ್ತಾರೆ, ಚಿಕ್ಕದು, ಮುಂಚೆ ದೊಡ್ಡದು ಕೊಡೋರು. ಕಂಬ್ಳಿ ಕೊಡೋರು ಮುಂಚೆ ದೊಡ್ಡದು, ಅದು ಚಿಕ್ಕದಾಗ್ಬಿಟ್ಟಿದೆ. ಎಲ್ಲ ಕಟ್ ಮಾಡಿ ಯಾರ್ಯಾರ ತಗೊಂಡೋಗ್ಬಿಟ್ಟವ್ರೆ. ಇರ್ಲಿ, ಇದು ಬಸ್ಸು. ನಾನು ಯಾಕೆ ಇದು ಹೇಳ್ದೆ ಅಂದ್ರೆ, ನೀವು ಕಂಪೇರ್ ಮಾಡಿ ಇದನ್ನ ಫ್ಲೈಟ್ಗೆ, ಏರೋಪ್ಲೇನ್. ನಮ್ಮ ಬಸ್ ಡ್ರೈವರ್ ಫಸ್ಟೇ ಮುಂದಕ್ಕೆ ಹೋಗ್ತಾನೆ. ಈ ಪ್ಲೇನು ಬಹಳ ಡೇಂಜರ್. ಫಸ್ಟೇ ಹಿಂದಕ್ಕೆ ಹೋಯ್ತದೆ ಅಂದ್ರೆ ಸಾಯ್ಸಕ್ಕೆ ಕರ್ಕೊಂಡು ಹೋಯ್ತಾವನೆ ಅಂತ ಅಭಿಷಕ್ನ. ಫಸ್ಟೇ ಹಿಂದಕ್ಕೆ ಹೋಯ್ತದೆ. ಆಮೇಲೆ ಮಾತಾಡೋದು ನೋಡ್ಬೇಕು ಒಳಗಡೆ ಏರ್ ಹಾಸ್ಟೆಸ್ ಸುಮ್ಮನೆ ನಗದು, ನಮಸ್ತೆ ನಮಸ್ತೆ. ಅದು ನಿಜವಾದ ನಗು ಅಲ್ಲ, ನಮಸ್ತೆ. ಹಾಳಾಗೋದ ನನ್ನ ಮಗ, ನಮಸ್ತೆ ಅಷ್ಟೇ. ಆಮೇಲೆ ಒಂದಾದ್ರೂ ಒಳ್ಳೆ ಮಾತಾಡ್ತಾರ್ರಿ. ನಮ್ ಡ್ರೈವರ್ ಏನಾದ್ರೆ, ಸರ್ ಬೆಳಗ್ಗೆ ಬಂದ್ರೆ ಕರಿತೆ ಕೂತ್ಕೊಳ್ಳಿ ಸರ್, ಟೀ ಕುಡಿಯ ಕರಿತೆ ಕೂತ್ಕೊಳ್ಳಿ ಸರ್. ಇದೇನಿಲ್ಲ, ಪ್ಲೇನ್ ಬಾಗ್ಲ ಹಾಕಿದ ತಕ್ಷಣ ಡೋರ್ಸ್ ಒಂದು ಒಳ್ಳೆ ವಿಷಯ ಇಲ್ಲ, ಬರೀ ಸಾಯೋ ವಿಷಯ. We are 5,800 feet above the sea level and the 6,000 feet. ಏನ್ ಸಾಯ್ಸಕ್ಕ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ ಡ್ರೈವರ್ ಹೇಳ್ತಾನ 80ರೊಳಗೆ ಹೋಗ್ತೀನಿ, ತಿರ್ಗಿಸ್ತೀನಿ, 4 ಜನ ಬೀಳ್ತಾರೆ ಏನಾರ ಅಂತಾರ. We are 5,800 sea level and the 6,000. ಆಮೇಲೆ ಹೇಳೋದೆಲ್ಲ ಏನ್ ಗೊತ್ತಾ, ಬೆಂಕಿಯಲ್ಲಿ ಬಿದ್ರೆ ಏನ್ ಮಾಡ್ಬೇಕು, ನೀರಲ್ಲಿ ಬಿದ್ರೆ ಏನ್ ಮಾಡ್ಬೇಕು, ಹಂಗೆ ಒಟ್ಟು ಸಾಯ್ಸಕ್ಕೆ ಕರ್ಕೊಂಡು ಹೋಗ್ತಾರ ಇವರು. ಒಳ್ಳೆ ಮಾತು ಇಲ್ಲೇ ಇಲ್ಲ, ಬರೀ ಸಾಯೋ ವಿಷಯ. ಇದಿರ್ಲಿ, we have 2 doors in the front and 2 doors in the back. ದುಮ್ಕಕ್ಕೆ ನಾವು ನಿಂತಿರೋ ಪ್ಲೇನ್ ಇಂದ ದುಮ್ಕಿದ್ರೆ ಸತ್ತೋಯ್ತೀವಿ. ಹಾರಾಡೋ ಪ್ಲೇನ್ ಅಲ್ಲಿ ಎಲ್ರಿ. ಅದಾದ್ಮೇಲೆ ನೋಡ್ಬೇಕು, we have mask on that. If the mask you don't get the mask comes, ಅಂದ್ರೆ ಮಾಸ್ಕ್ ಹಾಕೋ ಅಂತ, ಅಂದ್ರೆ ಗಾಳಿ ಇಲ್ದೆ ಸಾಯ್ತ್ಯ ಅಂತ. ಇದೆಲ್ಲ ಪರವಾಗಿಲ್ಲ. ಇನ್ನೊಂದು ಐತೆ ರೀ ಮೇನು, ಚೇರ್ ಕೆಳಗಡೆ ಅದೇನದು ಜಾಕೆಟ್ ಇದೆ, ಲೈಫ್ ಜಾಕೆಟ್, ಅದನ್ನ ಮುಟ್ ನೋಡ್ಬಾರ್ದಂತೆ. ಪ್ಲೇನ್ ಅಲ್ಲಾಡುವಾಗ ಕೈ ಹಾಕ್ಬೇಕಂತೆ. ಆಯ್ತದೇನ್ರಿ? ಪ್ಲೇನ್ ಅಲ್ಲಾಡೋವಾಗ ಇಮ್ಯಾಜಿನ್ ಮಾಡಿ, ಪ್ಲೇನ್ ಅಲ್ಲ, ಅಯ್ಯೋ ನಮ್ ಶೂನೇ ನಮಗ್ ಕಾಣಲ್ಲ. ಆ ಟೈಮಲ್ಲಿ ಹಿಂದ್ಗಡೆ ಕೈ ಹಾಕಿ ಕೆರಿಬೇಕು. ಎಲ್ಲಿ ಕೈ ಹಾಕ್ತಿವೋ ಗೊತ್ತಿಲ್ಲ. ಹಾಕೊಂಡು ಕೈ ಹಾಕೊಂಡು ಏನ್ ಮಾಡ್ಬೇಕು, ಕುತ್ತಿಗೆ ಹಾಕ್ಬೇಕಂತೆ ಅದನ್ನ. ಯಾವಾಗ ಪ್ಲೇನ್ ಅಲ್ಲಾಡುವಾಗ ಇದು ಕುತ್ತಿಗೆಗೆ ಹಾಕ್ತಿವೋ ಬೇರೆಯವ್ರ ಕುತ್ತಿಗೆಗೆ ಹಾಕ್ತಿವೋ ಗೊತ್ತಿಲ್ಲ. ಹಾಕ್ಬಿಟ್ಟು ಏನ್ ಮಾಡ್ಬೇಕಂತೆ, ಊದ್ಬೇಕಂತೆ. ದೇವ್ರಾಣೆ ಹೇಳ್ರಿ, ಆ ಬೈಕ್ಗೆ ಗಾಳಿ ಬರ್ತದ ಊದಕ್ಕೆ, ಹೂ ಒತ್ತಿರ್ಬೇಕಂತೆ. ಆಮೇಲೆ ಒಂದು ಟಾಯ್ಲೆಟ್ ಐತೆ, ಆಹಾ, ಟೆಲಿಫೋನ್ ಬೂತ್ಗಿಂತ ಚಿಕ್ಕದ್ರಿ. ನಾವು ಒಳಗಡೆ ಹೋದ್ರೆ ಚಿಕ್ಕ ಮಕ್ಕಳು ಚಪ್ಪಾಳೆ ಹೊಡಿದ್ರು, ಅವು ಅಂಕಲ್ ವಿಲ್ ಗೋ ಇನ್ ಸೈಡ್ ಅಂತ. ನಾವು ಹೆಂಗೋ ಒಳಗಡೆ ಹೋದ್ರೆ ಬಟನ್ ಪ್ರೆಸ್ ಮಾಡಕ್ ಏನೇನೋ ಡಿಶ್ ಡಿಶ್ ಏನ್ ಬರ್ತದೋ ಅಂತ ಗೊತ್ತಿಲ್ಲ ನಮ್ಗೆ. ಕೆಲವ್ರಲ್ಲಿ ನೊರೆ ಬರ್ತದೆ, ಕೆಲವ್ರಲ್ಲಿ ನೀರು ಬರ್ತದೆ. ನಾವು ಸೈಂಟಿಸ್ಟ್ ತರ ಆಗ್ಬಿಡ್ತೀವಿ ಯಾವ್ದ್ರಲ್ಲಿ ಏನ್ ಬರ್ತದೆ ಅಂತ. ಹೆಂಗೋ ಕಷ್ಟಪಟ್ಟು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರೆ ಇಂಗ್ಲಿಷ್ ನಾನು, ಹೌ ಡು ಯು ಡು, ಸೇಮ್ ಥಿಂಗ್ ವಾಟ್ ಐ ಡು, ಹೋಗು. ಇದು ನಮ್ಮ ಪ್ಲೇನ್ ಅಲ್ಲಿ. ಆದ್ರೆ ನಾನಿವತ್ತು ಹೇಳ್ತೀನಿ, ನಮ್ಮ ಭಾಷೆ, ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆ, ಎಷ್ಟು ಭಾಷೆ ಆಗುತ್ತೋ ಅಷ್ಟು ಭಾಷೆ ಕಲಿರಿ. ಆದ್ರೆ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಿ ಅಂತೀವಿ ಹೊರ್ತು ಯಾವನ್ನು ನೋಯಿಸೋನಲ್ಲ ಕನ್ನಡಿಗ, ಎಲ್ಲರನ್ನು ಪ್ರೀತಿಸೋನು ಕನ್ನಡಿಗ, ಹಸಿದವನಿಗೆ ಅನ್ನ ಹಾಕೋನು ಕನ್ನಡಿಗ, ಯಾರ ಮನೆಗೂ ಕನ್ನ ಹಾಕುವನಲ್ಲ ಕನ್ನಡಿಗ, ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಿನ ತನ್ನ ತಾಯಿ ತರ ನೋಡೋನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್ಸು ಅಷ್ಟೇ ರೀ, ಅಡ್ರೆಸ್ಸು ಅಷ್ಟೇ. ಕನ್ನಡ ಭಾಷೆ ಸುಂದರವಾಗಿದೆ. ಡೆಫಿನೆಟ್ಲಿ ನಮ್ಗೆಲ್ಲ ನಮ್ಮ ಭಾಷೆ, ಅವ್ರವ್ರ ಭಾಷೆ ಎಲ್ರಿಗೂ ಸುಂದರವಾಗಿದೆ. ಎಷ್ಟು ಭಾಷೆ ಬೇಕಾದ್ರೂ ಕಲೀರಿ, ಪರವಾಗಿಲ್ಲ. ಆದ್ರೆ ಮಾತಾಡೋದು ಕನ್ನಡದಲ್ಲಿರ್ಲಿ. ನೀವು ಒಂದೊಂದು ಭಾಷೆ ಕಲ್ತ್ರೆ ಒಂದೊಂದು ಡಿಗ್ರಿ ತಗೊಂಡಂಗೆ ಕಲೀರಿ, ಎಲ್ಲ ಭಾಷೆಗಳನ್ನು ಕಲೀರಿ, ಪ್ರಪಂಚ ಎಲ್ಲ ಸುತ್ತಿ. ಆದರೆ ನಾನು ಬಹಳಷ್ಟು ದೇಶಕ್ಕೆ ಹೋಗಿದ್ದೀನಿ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ಮಾತ್ರ ಅಲ್ಲ. ಅಮೆರಿಕ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಆಂಜಲಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಪೂರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಖತರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ 17,800 ಕಾರ್ಯಕ್ರಮವನ್ನ ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಕಲೀರಿ, ಎಷ್ಟು ಭಾಷೆ ಕಲಿತೀರಾ. ಆದ್ರೆ ವಾಸ ಇರೋಕೆ ಭಾರತ ದೇಶಕ್ಕಿಂತ ಸುಂದರವಾದ ದೇಶ, ಕರ್ನಾಟಕಕ್ಕಿಂತ ಸುಂದರವಾದ ರಾಜ್ಯ ಇನ್ನೊಂದಿಲ್ಲ. ಅದು ಇಲ್ಲೇ ಇರೋದು. ನೋಡೋಕೆ ಎಲ್ಲಿ ಬೇಕಾದ್ರೂ ಹೋಗಿ. ಕನ್ನಡ ಸುಂದರವಾಗಿದೆ. ಬರೆಯೋಕೆ ಹೆಂಗಿದೆ ನೋಡಿ, ಅಕ್ಷರದಲ್ಲಿ ಕಾಮಿಡಿ ತೆಗೆದ್ರೆ ಹೆಂಗಿರುತ್ತೆ, ಅಕ್ಷರಗಳಲ್ಲಿ ಬರೆಯೋಕೆ ಹೆಂಗಿದೆ ಕನ್ನಡ, ಮುತ್ತಿದ್ದಂಗಿದೆ. ಟ ಡ ತ ರ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಠ ಟಿ. ಅದು ಸ್ವಲ್ಪ ಅಲ್ಲಿ ಕಟ್ಟಾಗಿ ಹೋಗ್ಬಿಟ್ರೆ ತೆಲುಗು ಆಗೋಯ್ತದೆ. ಮಲಯಾಳಂ ಹೆಂಗಿದೆ, ಜಿಲೇಬಿ ಇದ್ದಂಗಿದೆ. ಅದ್ರ ಮೇಲೆ ಯಾರು ಕೂತ್ರೆ ತಮಿಳ್ ಆಗೋಯ್ತದೆ. ಯಾರೋ ಕೇಳಿದ್ರು ಹಿಂದಿ ಹೆಂಗಿದೆ ಅಂತ, ಹ್ಯಾಂಗರ್ ಅಲ್ಲಿ ಬಟ್ಟೆ ಹಾಕ್ದಂಗಿದೆ. ಒಂದು ಹ್ಯಾಂಗರು 4 ಬಟ್ಟೆ, ಒಂದು ಹ್ಯಾಂಗರು 4 ಬಟ್ಟೆ, ಒಂದು ಹ್ಯಾಂಗರು 4. ಇದು ಬರೆಯೋಕೆ. ಮಾತಾಡೋಕೆ ಹೆಂಗಿದೆ, ಭಾಷೆಗಳು ಮಾತಾಡೋಕೆ ಹೇಗಿದೆ. ಎವ್ರಿ ಲ್ಯಾಂಗ್ವೇಜ್ ಇಸ್ ಸ್ವೀಟ್ ಅಂತೀವಿ.
ನಮ್ಮ ಕನ್ನಡ ನಮಗೆ ಸ್ವೀಟ್ ಸರಿ, ಆದ್ರೆ ತಮಿಳ್ ಪಕ್ಕದ ಊರು ತಮಿಳ್. ಎಷ್ಟು ಚೆನ್ನಾಗಿದೆ ತಮಿಳ್ ಭಾಷೆ. ನಾವು ಸಿನಿಮಾ ಮಾಡೋದೇ ತಮಿಳ್ನಾಡಿಂದ ಕಲ್ತಿದ್ದು. ಹೌ ಡು ಲಿಸನ್ ಟು ತಮಿಳ್ ಇಫ್ ಯು ಡೋಂಟ್ ನೋ ತಮಿಳ್? ನಿಮಗೆ ತಮಿಳ್ಗೆ ಅರ್ಥ ಆಗದೆ ಹೋದ್ರೆ ತಮಿಳ್ ಹೆಂಗ್ ಕೇಳಿಸುತ್ತೆ ನೋಡಿ. ಅಪ್ಪಡ ಪಾಯಿಂಟ್ ಮುಡ್చుకున్నా பிடிக்கிறதுல அது போயிட்டு கொடுக்கணும். அவன் ஒரே கத்துக்கணும் வந்துருக்கா அதுதான் முடிச்சுக்கிட்டா என்ன ಬಿಟ್ರೆ ಮ್ಯೂಸಿಕ್ ಇದೆ ರೀ, ಮ್ಯೂಸಿಕ್ ಇದೆ. ತೆಲುಗು ಎಷ್ಟು ಚೆನ್ನಾಗಿದೆ. ಅರ್ಥ ಆಗದೆ ಹೋದ್ರೆ ಬೆಂಗಳೂರು ತೆಲುಗು ಹೆಂಗ್ ಕೇಳಿಸುತ್ತೆ ನೋಡಿ. ಬೆಂಗಳೂರು వాళ్ళు వచ్చాక తీసుకొని ಯಾವನ್ ಚಪಾಸ್ ಕೊಟ್ಟಾಸೆ ಮ್ಯಾಮ್ ಸಂಗಲ್ ಯಾಕೋದು ಯಾಮ್ ಚಸಾದ್ಯಾ ಚೆನ್ನಾಗಿದೆ. ಇನ್ನೊಂದು ಭಾಷೆ ಇದೆ, ಕೇರಳದ ಭಾಷೆ, ಯಾವ್ದು ಕೊಂಕಣಿ ಅಲ್ಲ, ಮಲಯಾಳ ಚೆನ್ನಾಗಿದೆ. ಅರ್ಥ ಆಗದೆ ಹೋದ್ರೆ ಈ ಮಲಯಾಳ ಹೆಂಗ್ ಕೇಳಿಸುತ್ತೆ? ಮಲಯಾಳ ಇಸ್ ಎ ಗ್ರೇಟ್ ಭಾಷೆ. ಯಾಕೆ ಅಂದ್ರೆ ಅವ್ರು ಪ್ರಪಂಚದ ಯಾವುದೇ ಭಾಷೆ ಮಾತಾಡಿದ್ರು ಮಲಯಾಳದಲ್ಲೇ ಮಾತಾಡ್ತಾರೆ. How do you listen to Malayalam if you don't know Malayalam? Completely control ഇല്ല. പിന്നെ ഓൾവേസ് ദ പ്രോബ്ലം എന്ന് പറഞ്ഞ് കണ്ടിന്യൂസ് ഇങ്ങനെ കൺട്രോൾ ഇല്ലാണ്ട് അടിച്ചങ്ങോട്ട് പോയി അത് മനസ്സിലായിട്ടില്ലെന്ന് പറഞ്ഞ് പിടിച്ചോണ്ട് എന്തില്ല. പിന്നെ അപ്പടി കൊണ്ട് കൊടുത്തുകൊണ്ട് പോയി, പിന്നെ അങ്ങോട്ട് കൊടുത്തു എന്ത് പറഞ്ഞില്ല. ಹಂಗೇ ದುಬೈಗೆ ಹೋಗ್ಬಿಟ್ಟಿರ್ತದೆ. ದುಬೈ ಭಾಷೆ ಕಲೀರಿ, ಬಹಳ ಒಳ್ಳೇದು ನಿಮಗೆ. ವೆರಿ ಹೆಲ್ತಿ ಲ್ಯಾಂಗ್ವೇಜ್. ದುಬೈ ಲ್ಯಾಂಗ್ವೇಜ್ ವೆರಿ ಹೆಲ್ತಿ ಲ್ಯಾಂಗ್ವೇಜ್. ಆರೋಗ್ಯಕರವಾದ ಭಾಷೆ ಅಂದ್ರೆ ದುಬೈನಲ್ಲಿ ಮಾತಾಡೋ ಭಾಷೆ. ಯಾಕೆ ಅಂದ್ರೆ ಎದೆನಲ್ಲಿರೋ ಕಪ ಎಲ್ಲ ಆಚೆ ಬಂದ್ಬಿಡ್ತದೆ. ಗಂಟ್ಲು ಕಪಾಗಿ ಬದ್ರು ದುಬೈನವ್ರಿಗೆ ಕಪದ ರೋಗನೇ ಬರಲ್ಲ. ಯಾಕೆಂದ್ರೆ ಫುಲ್ ಭಾಷೆ ಫುಲಾಖ್ ಅಲ್ ಬಿಲೆ ಖದಮಿನ ಲೈಲ್ ಬಲೆ ಅಲ್ ಅಖೀನ ಮುಗದ್ದರ್ನ ಅನ್ ಬಿಲಾಖಿ ಮಾಫೀನ ಫಿಲಾಖಿ ಲೈಲ್ ವಲಾ ಬದಾಖೀನ್ ಫುಲ್ ಖರಾಖಿ ವಲ್ಲ ಗಂಟ್ಲೆಲ್ಲ ಆಚೆ ಬಂದ್ಬಿಡ್ತು ಹೋಗತ್ತೆ. ನನ್ಗೊಬ್ಬ ಸಿಗ್ದಾರಿ 6 ಅಡಿ ಇದ್ದಾನೆ, ಏರ್ಪೋರ್ಟ್ ಅಲ್ಲಿ ಸಿಗ್ದ ದುಬೈಯಲ್ಲಿ. ಕೇಳಿ ಏನ್ ಕೆಲಸ ಮಾಡ್ತಾನ ಫಲಾಕಲ್ಲ ಊದು ಕೇಳ್ಬಿಟ್ಟು ಹೇಳು. ಅವ್ನು ಕೇಳ್ಬಿಟ್ಟು ಹೇಳ್ದ, ಸರ್ ಇವ್ರು ಹಾಲ್ ಕರೀತಾರ. ಹಾಲ್ ಕರೀತಾರ? ನಮ್ಮಲ್ಲಿ ಹಾಲ್ ಕರಿಯವ್ರು ಇಷ್ಟೇ ಇರ್ತಾರೆ, ಕರೆ 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 ಕರೆ. ಇಲ್ಲ ಸರ್, ಇದು ದುಬೈ ಒಂಟೆ ಹಾಲು, ಅವನೇ ಬಕೆಟ್ ತಲೆ ಮೇಲೆ ಇಟ್ಕೊಂಡು ಕರೀತಾನೆ ಸರ್ ಅಂದ್ರು. ಅದಕ್ಕೆ ಯಾವ ಊರು, ಯಾವ ಭಾಷೆ, ಯಾವ ಸ್ಟೈಲ್, ಇದನ್ನ ನಾವು ನೋಡಿ ಕಲ್ತ್ಕೋಬೇಕಾಗುತ್ತೆ. ಆದ್ರೆ ನಮ್ಮ ಹುಡುಗರು ಕಲ್ತ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ. ಯಾಕೆಂದ್ರೆ ಇಲ್ಲಿ ನೋಡಿ ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ, ಯಂಗ್ಸ್ಟರ್ಸ್. ವಾಹ್ ಏನ್ ಫೈನ್. ಅದ್ರಲ್ಲಿ ಇವತ್ತು ಇಲ್ಲಿ ಬಂದಾಗ ಎಲ್ಲ ಚೆನ್ನಾಗಿರ್ತಾರೆ. ನಾನು ಬೇರೆ ಬೇರೆ ಕಡೆ ಹೋದ ಪ್ರಾಬ್ಲಮ್. ಇಲ್ಲೆಲ್ಲ ಹುಡುಗರು ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲ ನಮಸ್ಕಾರ ಅಂಕಲ್, ನಂಬರ್ 6 ಎಲ್ಲಿ ಅಂಕಲ್, ಆ ವೇದಿಕೆ ಎಲ್ಲಿ ಅಂಕಲ್, ಈ ಬಾರೋ ಆ ವೇದಿಕೆಗೆ ಹೋಗೋಣ, ಇಲ್ಲಿ ಹೋಗೋಣ, ಅವ್ರು ಹೆಣ್ಮಕ್ಳು ಇಷ್ಟ, ಹೌದಾ ಬಾಯಿ ಕಡೆ ಅಂತ. ಆಚೆ ಹೋಗ್ಬಿಟ್ರೆ ನಾನು ನೋಡ್ಬೇಕು ಹುಡುಗನು, ಈ ಆಟಿಟ್ಯೂಡ್ ಯಾಕೆ ನೋಡಿ. ನಮ್ಮ ಹುಡುಗರು ಹೆಂಗ್ ಚೆನ್ನಾಗಿರ್ತಾರೆ ಅಂದ್ರೆ SLC ಟೈಮ್, ನಮಸ್ಕಾರ ಅಂಕಲ್, ಹೌದಪ್ಪ ಏನ್ ಮಾಡ್ತಾ ಇದ್ಯಾ ಅಂಕಲ್, PUC ಮಾಡ್ತಾ ಇದ್ವಿ, ವೆರಿ ಗುಡ್, ನೀನು ಡಿಗ್ರಿ ಮಾಡ್ತಾ ಇದ್ವಿ, ನೀನು ನಾನು ಅಮೆರಿಕಾಗ ಹೋಗ್ತಾ ಇದ್ದ, ಅಮೆರಿಕಾಗೆ ಅಂಕಲ್ ನೆಕ್ಸ್ಟ್ ವೀಕ್ ವೀಸಾ ಇದೆ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಅಂಕಲ್. ಓ ಏನ್ ಚೆನ್ನಾಗಿರ್ತಾರೆ ಹುಡುಗರು. ಹೋಗಿ ನೀವೆಲ್ಲ ಓದ್ತಾ ಇದ್ದೀರಾ, ಬಹಳ ಕಷ್ಟಪಟ್ಟು ಅಪ್ಪ ಅಮ್ಮಂದಿರು ಫಾರಿನ್ ಕಳಿಸಿದ್ರು, ಅನ್ನಿ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಓದಿ ಪರವಾಗಿಲ್ಲ, ನಿಮ್ ಲಕ್ಕಿದ್ರೆ ಓದಿ ಚೆನ್ನಾಗಿ ಓದ್ಬಿಟ್ಟು ವಾಪಸ್ ಬಂದ್ಬಿಡಿ. ಯಾಕಂದ್ರೆ ಇರಕ್ ಇದೇ ದೇಶ ಚಂದ, ಅದೇನಿದ್ರು ನೋಡಕ್ ಚಂದ ಅಷ್ಟೇ, ಅದು ಬೇರೆ ಏನಕ್ಕೂ ಚಂದ ಇದೆ, ಮಜಾನೇ ಇಲ್ಲ. ಆದ್ರೆ ನೋಡಕ್ಕೂ ಈಗ ನಮ್ಮ ಭಾರತ ದೇಶ ಅವರಷ್ಟೇ ಚಂದ. ವಿ ಹ್ಯಾವ್ ಗಾಟ್ ದ ಬೆಸ್ಟ್ ರೋಡ್ಸ್, ಬೆಸ್ಟ್ ಮಾಲ್ಸ್, ಬೆಸ್ಟ್ ಡ್ರೆಸ್ಸಿಂಗ್ ಸೆನ್ಸ್, ಬೆಸ್ಟ್ ಇಂಟೆಲಿಜೆಂಟ್ ಪೀಪಲ್. ಯಾಕೆಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ಈಗ ಹೇಳ್ತಾ ಇದ್ದಾನೆ, ಅಲ್ಲಿನ ಮಕ್ಕಳಿಗೆ ಹುಷಾರಾಗಿರಿ, ಇಂಡಿಯನ್ ಬಾಯ್ಸ್ ಆರ್ ಕಮಿಂಗ್, ದೇ ವಿಲ್ ಟೇಕ್ ಯುವರ್ ಜಾಬ್ ಔಟ್, ದೇ ಆರ್ ಮೋರ್ ಇಂಟೆಲಿಜೆಂಟ್ ದನ್ ಯು ಅಂತ. ಎಸ್, ಯು ಆರ್ ಆಲ್ ಇಂಟೆಲಿಜೆಂಟ್. ಆದ್ರಿಂದ ಹೇಳ್ತಿದ್ದೀನಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಹೇಗಿದೆ ಹುಡುಗರು ನೋಡಿ, ಇಲ್ಲೆಲ್ಲ ನಮಸ್ಕಾರ ಅಂಕಲ್, ಚೆನ್ನಾಗಿದ್ದೀನಿ ಅಂಕಲ್, ಓಕೆ ಅಂಕಲ್. ಅಮೆರಿಕಾಗ ಹೋಗಿ 3 ವರ್ಷ ಇದ್ದು ಬಂದ ಮೇಲೆ ಆಟಿಟ್ಯೂಡೇ ಚೇಂಜು. ಇಲ್ಲೆಲ್ಲ ನಮಸ್ಕಾರ ಅಂಕಲ್. ಅಮೆರಿಕಾಗ ಹೋಗಿ 3 ವರ್ಷ ಆದ್ಮೇಲೆ, ಐ ಡೋಂಟ್ ನೋ, ಯು ನೋ ಮೈ ಮಾಮ್, ಯು ನೋ ಮೈ ಡ್ಯಾಡ್, ಯು ನೋ ಕೇಮ್ ಫ್ರಮ್ ಮ್ಯಾಂಗ್ಳೂರ್, ಯು ನೋ. ಏನ್ ನರಗಿರ ಎಳೆದು ಬಿಡ್ತಾರ? ನಾನು ಇಷ್ಟು ದೇಶಕ್ಕೆ ಹೋಗಿದ್ದೀನಿ, ನನ್ನ ನರ ಎಳೆದಿಲ್ಲ. ಹೋಗಿದ್ದು 2-3 ಇದು ಯಾಕೆ ಅಂತ ಕಂಡಿಡ್ದೆ ನಾನು, ಈ ಭಾಷೆ ಹಿಂಗ್ ಯಾಕೆ ಆಯ್ತು ಅಂತ. ಅದೇನಾಗಿದೆ ಅಂದ್ರೆ, ಇಲ್ಲಿ ಅಕ್ಕಿ ರೊಟ್ಟಿ, ಬೇಳೆ, ಅನ್ನ, ಸಾರು ಎಲ್ಲ ತಿಂದ ಅಭ್ಯಾಸ. ಅಲ್ಲೋಗಿ ಪಿಜ್ಜಾ ತಿಂದು ಹಿಂಗ್ ಆಗ್ಬಿಟ್ಟವ್ರ ಅಂತ. ಆ ಪಿಜ್ಜಾ ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಇನ್ನು ಆ ಬರ್ಗರ್ ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂತಿದ್ದಂಗಿದೆ, ಬಾಸ್ಕಾ ಬಾಸ್ಕಾ. ನೀವೆಲ್ಲ ಅನ್ಬೋದು ನಾವು ತಿಂದಿದ್ವಿ, ಯಾಕೆ ಹಿಂಗೆ ಹೇಳಿದ್ರಿ. ದ ಮೋಸ್ಟ್ ಟೇಸ್ಟಿಯಸ್ಟ್ ಫುಡ್, ಈ ಪ್ರಪಂಚದ ಮೋಸ್ಟ್ ಟೇಸ್ಟಿಯಸ್ಟ್ ಫುಡ್ ನಾನು ತಿಂದಿದ್ದೀನಿ, ನೀವು ತಿಂದಿದ್ದೀರಾ. ಅದು ಯಾವುದು ಅಂದ್ರೆ ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ. ಅದಕ್ಕಿಂತ ರುಚಿಯಾದದ್ದು ಈ ಪ್ರಪಂಚದಲ್ಲಿ. ಹಾಸ್ಟೆಲ್ ಇದ್ದೀರಾ ಬಹಳ ಮಕ್ಕಳು, ನಿಮ್ಗೇನು ಹೇಳ್ಕೊಡ್ಬೇಕಾಗಿಲ್ಲ.
ಆದ್ರೆ ಮನೆಯಲ್ಲೇ ಇರ್ತಾರಲ್ಲ ಮಕ್ಕಳು, ಅವರು ಕೆಲವು ಟೈಮ್ನಲ್ಲಿ ಅಮ್ಮ ಮಾಡಿರೋ ಸಾರ್ನ ಎತ್ತಿ ಹಿಂಗೆ ಎಷ್ಟು ಬಿಡ್ತಾರೆ. ಅಮ್ಮ ಇದೇನ್ ಸೇಮ್ ಬೇಳೆ ಸಾರ್ ನಂಗೆ ಬೇಡ. 2 ತಿಂಗಳು ಹಾಸ್ಟೆಲ್ ಹಾಕ್ರಿ. ಹಾಸ್ಟೆಲ್ ಮಕ್ಕಳನ್ನ ಕೇಳಿ ಹೇಳ್ತಾರೆ, ಮಧ್ಯಾಹ್ನ 12 ಗಂಟೆ ಆದ್ರೆ ಅಮ್ಮ ಮಾಡ್ತಾ ಇದ್ದಿದ್ ಸಾರು ಮೂಗೊಳಗಡೆ ನೆನಪು ಬಂದ್ಬಿಡುತ್ತೆ. ಆಮೇಲೆ ರೈಟ್, ಎಸ್ ಎಸ್. ಅದು ಯಾವಾಗ ಅಂದ್ರೆ ಇದ್ದಾಗ ನೆನಪಾಗಲ್ಲ ನಮ್ಗೆ, ಅಮ್ಮ ಕಳೆದೋದಾಗ ನೆನಪು ಬರುತ್ತೆ. ದೇವರಿಗೆ ನಿಮ್ಗೆಲ್ಲ ಅಮ್ಮ ಯಾವತ್ತೂ ಹಂಗೆ ಇಟ್ಟಿರ್ಲಿ. ಆದ್ರೆ ಅಮ್ಮಗಳು ಅಪ್ಪಂದಿರು ಎಲ್ಲ ಒಂದ್ ಕಾಲಕ್ಕೆ ಹೊರಟ್ಬಿಡ್ತಾರೆ, ನೀವು ಮಾತ್ರ ಇರ್ತೀರಾ. ಅದಕ್ಕೊಂದ್ ಮಾತು ಹೇಳ್ತೀನಿ. ಬಹಳ ಜನ ಹೇಳ್ತಾರೆ, ನಮ್ಮ ಅಮ್ಮನ್ಗೆ ಲೆಕ್ಕ ಬರೋದಿಲ್ಲ, ನಮ್ಮ ಅಮ್ಮನ್ಗೆ ಲೆಕ್ಕನೇ ಬರಲ್ಲ. ಹೌದು, ನಿಮ್ಮ ಅಮ್ಮನಿಗೆ ಲೆಕ್ಕ ಬರಲ್ಲ ಯಾಕೆ ಅಂತ ಕೇಳಿದ್ರು ಹುಡುಗ ಹೇಳ್ತಾನೆ, 1 ಇಡ್ಲಿ ಕೇಳಿದ್ರೆ 2-3 ತಿನ್ನಿಸ್ಬಿಡ್ತಾಳ್ರಿ, ನಮ್ಮ ಅಮ್ಮಂಗೆ ಲೆಕ್ಕ ಬರಲ್ಲ. ನಮ್ಮ ಅಪ್ಪಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ. ಯಾಕೆ? ನಾನು ಎಷ್ಟು ಬೈದ್ರು ವಾಪಸ್ ನನಗೆ ಮುತ್ತಿಕ್ತಾಳ್ರಿ, ನಾನು ಎಷ್ಟು ಬೇಡ ಅಂತ ಹೋಗಿದ್ರು ಹೋಗೋಗ ಊಟ ಮಾಡ್ಕೊಂಡು ಹೋಗೋ ಮಗ ಅಂತಾರ್ರಿ. ಅದಲ್ವಾ ಅಮ್ಮ, ಅದಲ್ವಾ ಅಮ್ಮ. ಆದ್ರೆ ಇದ್ರ ಮಧ್ಯೆ ಅಪ್ಪಂದಿರನ್ನ ಮರ್ತು ಬಿಡ್ತೀವಿ. ಯಾಕೆ ಅಂದ್ರೆ ನನಗೊಂದ್ಸತಿ ಅಭ್ಯಾಸ ಆಗಿದೆ. ನಾನು ಇದೇ ತರ ಒಂದು ಯೂನಿವರ್ಸಿಟಿನಲ್ಲಿ ಮಾತಾಡಕ್ ಹೋದಾಗ ಮೇಲ್ಗಡೆ ಇದ್ರು ಸ್ಟೂಡೆಂಟ್ಸ್ ಎಲ್ಲ, ಒಬ್ಬ ಹಿಂಗ್ ರಾಕೆಟ್ ಹೊಡೆದ ಸಕ್ಕಂತ ನೇರವಾಗಿ ಬಂದು ಇಲ್ಲಿ ಬಿತ್ತು. ಎಲ್ಲಾರು ಓ ಅಂದ್ರು. ನಾನು ಪೇಪರ್ ತಗೊಂಡೆ. ಇದು ಯಾವ ಪೇಪರ್ ಗೊತ್ತಾ? ನಿಮ್ಮಪ್ಪ ಬುಕ್ ತಗೊಂಡಕ್ಕೆ ಹೋಗಿದ್ರಲ್ಲ ಅಂಗಡಿಗೆ, ಆಗ ಮಧ್ಯದ ಪೇಜು ಹಾರ್ಕೊಂಡ್ ಬಂದಿದ್ಯಾ. ಅಂಗಡಿಗೆ ಹೋಗುವಾಗ ಬುಕ್ ತಗೊಂಡು ಕ್ಯಾರಿಯರ್ ಅಲ್ಲಿ ಇಟ್ಟು ಪ್ಲಾಸ್ಟಿಕ್ ಕವರ್ ಹಾಕಿ ಬಜ್ಜಿ ಬೋಂಡಾನು ತಿಂದೆ ನನ್ನ ಮಗನ್ಗೆ ಬುಕ್ ಬೇಕು ಅಂತ ಪ್ರೀತಿಯಿಂದ ತಂದ್ಕೊಟ್ಟವ್ರೆ. ನೀನೇ ದುಡಿ, ಆವಾಗ ಮಧ್ಯದ ಪೇಜ್ ಅರಿಯೋದಿಲ್ಲ. ರಾಕೆಟ್ ಬಿಟ್ರೆ ಯಾವತ್ತು ನಾಶ ಆಗೋಗ್ಬೇಕು. ರಾಕೆಟ್ ಕೆಳಗಡೆ ಬಂದ್ರೆ ನಾಶವಾಗಿ ಹೋಗ್ತೇವೆ, ಹುಷಾರಾಗಿರು. ಅದಕ್ಕೆ ಹೇಳೋದು, ಬಹಳಷ್ಟು ಹಗಲು ರಾತ್ರಿ ಸಂಸಾರ ಸಂಸಾರ ಅಂತ ತನ್ನ ಜೀವನಾನೇ ತೆಗೆದಿರೋ ತಂದೆನ ನಾವು ಕೆಲವು ಟೈಮ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅಪ್ಪ ಮನೆಯಲ್ಲಿದ್ರೆ ಅಪ್ಪನ ಒಳಗೆ ಕರ್ಕೊಂಡು ಹೋಗು. ಯಾಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅಪ್ಪ ಇಲ್ಲಿ ಬೇಡ, ಅವ್ರು ಎಲ್ಲೋಗ್ಬೇಕು, ಸ್ವಲ್ಪ ಒಳಗೆ ಕರ್ಕೊಂಡು ಒಳಗೆ ಅಪ್ಪನ ಒಳಗೆ. ಅಪ್ಪ ಇಲ್ಲೆಲ್ಲ ನೀರು ಬರ್ತಾ ಇದ್ದಕ್ಕೆ ಅಪ್ಪನ ಕಡೆ ಅಲ್ವಾ, ನಾನು ಇಲ್ಲಿ ಬೇಡ ಅಪ್ಪ ಒಳಗೆ ಕೂತ್ಕೊಳ್ಳಿ, ಒಳಗೆ ಅಪ್ಪನ ಒಳಗೆ ಕಳಿಸ್ಬಿಡ್ತಾರೆ. ರಿಲೇಷನ್ಸು ಫ್ರೆಂಡ್ಸು ಬಂದಾಗ ಬಹಳ ಜನ, ನೀವಲ್ಲ ಬಹಳ ಜನ. ಅದ್ರ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಕೆಲವರು ತೀರೋದ್ಮೇಲೆ ಅಪ್ಪಂದು ಫೋಟೋ ಇಟ್ಬಿಟ್ಟು ಹಾಲ್ನಲ್ಲಿ ಬೆಳ್ಳಿ ಫ್ರೇಮ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನಾನು ಅಪ್ಪನ ಮುಖ ನೋಡ್ಕೊಂಡೆ ಕೆಲ್ಸಕ್ಕೆ ಹೋಗೋದು, ಅಪ್ಪನ ಮುಖ ನೋಡ್ಕೊಂಡೆ ಆಚೆ ಹೋಗೋದು. ಬದುಕಿರುವಾಗ ಕೊಡದೇ ಇರೋ ಮರ್ಯಾದೆ ಸತ್ತ ಮೇಲೆ ಕೊಟ್ಟೇನ್ರಿ ಪ್ರಯೋಜನ? ಬದುಕಿರುವಾಗ ಕೊಡಿ ಮರ್ಯಾದೆ ನಿಮ್ಮ ತಂದೆ ತಾಯಿಗಳಿಗೆ, ರೆಸ್ಪೆಕ್ಟ್ ಅವಾಗ ಕೊಡಬೇಕು. ಎಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಅರ್ಥ ಆಗಿರೋ ಸಂಕೇತ ಈ ಚಪ್ಪಾಳೆ ಹೊರತು ನನ್ನ ಗ್ರೇಟ್ನೆಸ್ಗಲ್ಲ. ನಾನು ಯಾರು ಅಲ್ಲ, ನಿಮ್ಮನ್ನು ನೆನಪಿಸೋನು ಅಷ್ಟೇ. ನಾವು ಅನೇಕ ವಿಷಯಗಳನ್ನ ಬೇರೆ ಯಾವುದೋ ದೇಶಗಳನ್ನ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ದೇಶದಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಬ್ಬ ಬಂದಾಗ ಬಹಳ ಜನ ಸರಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಪಿಜ್ಜಾ ತಿನ್ನೋದು ಬಿಟ್ಬಿಡೋರು ನಾನು ಮಾತಾಡಿದ್ಮೇಲೆ ಕೆಲವರು. ಇನ್ನು ಬಹಳ ಜನ ಏನಂದ್ರೆ, ಬರ್ತಡೇ ಕೇಕ್ ಕಟ್ ಮಾಡ್ತೀನಿ, ನನ್ನ ಬರ್ತಡೇ. ಅದು ನಿನ್ನ ಬರ್ತಡೇ ಅಲ್ಲ ಕಂದ, ನಿಮ್ಮಮ್ಮ ಈ ಪ್ರಪಂಚಕ್ಕೆ ನಿನ್ನ ಕರ್ಕೊಂಬಂದಿರೋ ದಿನ. ನಿಮ್ಮಮ್ಮನಿಗೆ ನೀನ್ ಕಂಗ್ರಾಚುಲೇಟ್ ಮಾಡೋ ದಿನ ಆವತ್ತು ಕೇಕು ಮೇಲೆ ಕ್ಯಾಂಡಲ್ ಹಚ್ಚಿ ಉರ್ಬೋ ದಿನ ಅಲ್ಲ. ನಾವು ಭಾರತೀಯರು ಬೆಳಕನ್ನ ಉರ್ಬಿ ಯಾವತ್ತೂ ಜೀವನ ಮಾಡಿಲ್ಲ. ನಾವು ಜ್ಯೋತಿಯನ್ನ ಹಚ್ಚಿ ಜೀವನ ಮಾಡಿದವರು, ದೀಪವನ್ನು ಹಚ್ಚಿ ಬೆಳಗದವರು, ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟವ್ರು ನಾವು ಹೊರತು ಅಂಧಕಾರ ಮಾಡೋರಲ್ಲ. ನಾವು ಬೆಳಕನ್ನ ಊದಿ ಕತ್ಲೆ ಮಾಡೋರಲ್ಲ ಅಂತ. ಮಿಮಿಕ್ರಿ ದಯಾನಂದ್ ಅಂತ ಇದೆ, ಕನ್ನಡದ ಕೆಲವು ಚಲನಚಿತ್ರ ನಟರ, ನಂಗೆ ಟೈಮ್ ಬಹಳ ಕಮ್ಮಿ ಕೊಟ್ಟರು ರಿಚರ್ಡ್, ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಮಾಡ್ಬೇಕೆಲ್ಲ. ಕನ್ನಡ ಚಿತ್ರರಂಗದ ನಟರ ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತಾ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ವಿಷಯಗಳಿದೆ ಹೇಳಕ್ಕೆ. ಯಾಕೆಂದ್ರೆ ನಾನು ಸಿನಿಮಾ ಮಾಡಿದ್ದೀನಿ, ಸುಮಾರು 360 ಸಿನಿಮಾ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದೀನಿ. ಕೆಲವು ಟಿವಿಲಿ ಬಂದ್ರೆ ಇದರಲ್ಲೂ ನಾನಿದ್ದೀನಿ ಅಂತ ನಾನೇ ನೋಡ್ಕೋತೀನಿ. ನನಗೆ ಎಲ್ಲ ಹೆಸರು ಹೇಳಕ್ಕೂ ಬರಲ್ಲ, ಆದ್ರೂ ಸ್ವಲ್ಪ ಹೇಳ್ತೀನಿ. ಸಮಯದ ಬೊಂಬೆ, ಬೆದರು ಬೊಂಬೆ, 3 ಜನ್ಮ, ಪ್ರೀತಿ ವಾತ್ಸಲ್ಯ, ವಜ್ರಮುಷ್ಟಿ, ಆಕ್ಸಿಡೆಂಟು, ಪರಮೇಶಿ ಪ್ರೇಮ ಪ್ರಸಂಗ, ಮಾನಸವೀಣೆ, ತಾಯಿಯ ನನ್ನ ದೇವರು, ಕೃಷ್ಣಾನಿ ಬೇಗನೆ ಬಾರುವ, ಮನೆಯ ಮಂತ್ರಾಲಯ, ಈ ತರ ಬಹಳಷ್ಟು ಸಿನಿಮಾಗಳು ಮಾಡಿದ್ದೀನಿ. ಆದ್ರೆ ಸಿನಿಮಾಲೆಲ್ಲ ನಾನು ಸಣ್ಣ ಕ್ಯಾರೆಕ್ಟರ್ ಇತ್ತು. ಕೆಲವು ಸಿನಿಮಾನಲ್ಲಿ ನಾನು ದೊಡ್ಡ ರೋಲು ಮಾಡಿದ್ದೀನಿ, ವಿಷ್ಣುವನವ್ರ ಜೊತೆ, ಅಂಬರೀಷ್ ಅವ್ರ ಜೊತೆ ಎಲ್ಲ. ಈ ಸಿನಿಮಾದಲ್ಲಿ ನನಗೊಂದು ಪುಣ್ಯ ಸಿಕ್ಕಿದ್ದೇನೆಂದ್ರೆ, ದೊಡ್ಡ ನಟರ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ. ನಾನು ಕೆಲವ್ರನ್ನ ಅಯ್ಯೋ ಅವ್ರನ್ನ ನೋಡಿಲ್ಲ, ನಾನು ನೋಡ್ಬೇಕಾಗಿತ್ತು ಅಂತ ಆಸೆ ಪಡ್ತಾರೆ. ಆದ್ರೆ ನನ್ನ ಪುಣ್ಯ, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಅಂತ ಈಗ ಹೇಳ್ತೀನಿ. ಯಾರು ಅಂದ್ರೆ, ಕನ್ನಡ ಚಿತ್ರರಂಗದ ಹಿರಿಯ ನಟ. ತನ್ನ ಮೊದಲನೇ ಚಿತ್ರದಿಂದ ಕೊನೆ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರೋ ಬಾಲಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಾಲಕೃಷ್ಣ. ಅದು ಸರಿಯಪ್ಪ, ಆದ್ರೆ ಒಂದು ವಿಷಯ ತಿಳ್ಕೋಬೇಕು, ಮನುಷ್ಯನಾಗ ಹುಟ್ಟಿದ್ಮೇಲೆ 4 ಜನಕ್ಕೆ ಉಪಕಾರ ಮಾಡ್ಬೇಕಪ್ಪ. ನಾನು ನಂದು ಅಂದ್ರೆ ನಡೆಯಲ್ಲ. ನಮ್ಮವರು, ನಮ್ ಜನ, ನಮ್ಮ ಆಳ್ವಾಸು, ಅಪ್ರೀತಿ ಇರ್ಬೇಕು ಕಣಯ್ಯ, ಅದೇ ಬದುಕು. ಅದು ಸರಿ. ಥ್ಯಾಂಕ್ ಯು. ಚಪ್ಪಾಳೆ ಹೊಡೆದವ್ರಿಗೆಲ್ಲ ಧನ್ಯವಾದಗಳು.
ಯಾರು ಹೊಡೆದಿಲ್ಲ ಅವ್ರಿಗೂ ಧನ್ಯವಾದಗಳು. ಯಾಕಂದ್ರೆ ಕೆಲವರು ಬಸ್ಸಲ್ಲಿ ಕೂತ್ಕೊಂಡು ಒಬ್ಬರೇ ಹೊಡ್ಕೊತಾ ಇರ್ತಾರೆ, ಜನ ಮೆಂಟ್ಲ್ ಅನ್ಕೊಂಡ್ಬಿಡ್ತಾರೆ. ಬೇಡ, ಏನ್ ಹೊಡಿಬೇಕು ಇಲ್ಲೇ ಹೊಡೆದ್ಬಿಡಿ. ಯಾಕೆಂದ್ರೆ ನಾವುಗಳು ಕಲಾವಿದರೆಲ್ಲ ಎಷ್ಟು ವರ್ಷ ಬದುಕಿದ್ದೀವಿ ಅಂತ ಯೋಚನೆ ಮಾಡೋದೇ ಇಲ್ಲ. ನಮ್ ಚಿಂತನೆ ಏನು ಅಂದ್ರೆ ಎಷ್ಟು ಜನ ನಗ್ಸಿದ್ವಿ, ಅದೇ ನಮ್ ಕ್ಯಾಲೆಂಡರು, ಅದೇ ನಮ್ ಜೀವನ. ಎಷ್ಟು ಜನ ಖುಷಿ ಪಟ್ರು ಅದನ್ನ ನೋಡ್ಕೊಂಡು ಜೀವನ ಮಾಡಿದವ್ ನಾವು. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಿತ್ರರಂಗದ ಫೈಟಿಂಗ್ ನಟ ಟೈಗರ್ ಪ್ರಭಾಕರ್ ಅವರ ಯಾಕೆ ಏನ್ ತಪ್ಪು ಜೀವನದಲ್ಲೇನೇ ನಡೀಲಿ, ಸಮಾಧಾನವಾಗಿರ್ಬೇಕು. ನಾವೇನೇ ಮಾಡಿದ್ರು ಬೇರೆಯವ್ರಿಗೆ ಒಳ್ಳೇದಾಗಿರ್ಬೇಕು. ಫೈಟ್ ಮಾಡೋದು ಅಂದ್ರೆ ನಿಜವಾದ ಫೈಟ್ ಯಾವ್ದು ಗೊತ್ತಾ? ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟ್ ನ ಉಳಿಸೋದಕ್ಕೆ ಫೈಟ್ ಮಾಡ್ತಾನಲ್ಲ, ಅದು ಬದುಕಿನ ಫೈಟ್. ಅದ್ಬಿಟ್ಟು ಮನುಷ್ಯನ ಸಾಯಿಸಿದ್ರೆ ಅದು ಫೈಟ್ ಅಲ್ಲ, ಮರ್ಡರ್. ಆಮ್ ಐ ರೈಟ್? ಸೂಪರ್, ಥ್ಯಾಂಕ್ ಯು. ಲವ್ ಯು ಆಡಿಯನ್ಸ್. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಿಮಿಕ್ರಿ ಮಾಡ್ತೀವಿ, ಸುಮ್ಮನೆ ಹಂಗೆ ಹೋಗ್ತೀವಿ. ಆದ್ರೆ ಸುಮ್ಮನೆ ಇವತ್ತು ಯಂಗ್ಸ್ಟರ್ಸ್ ಬಹಳ ಜನ ಇದ್ದಾರೆ, ಮಿಮಿಕ್ರಿ ಕಲಿಬೇಕು, ಮಿಮಿಕ್ರಿ ಮಾಡಬೇಕು. ನಾವು ಹೌ ಡು ಯು ಟೇಕ್ ವಾಯ್ಸಸ್ ಔಟ್? ಹೆಂಗ್ ವಾಯ್ಸ್ ಹೆಂಗ್ ಮಾಡ್ತೀರಾ ಅಂತ ನೋಡಿ. ಬೇಸಿಕ್ ಆಫ್ ಮಿಮಿಕ್ರಿ ಇಸ್ ಟ್ರೈನ್ ಸೌಂಡ್, ಎಮ್ಮೆ ಸೌಂಡ್. ಓಕೆ, ಟ್ರೈನ್ ಸೌಂಡ್ ಇದು ಮಾಡ್ತೀವಿ. ಬಹಳ ಸಿಂಪಲ್ ಆಗಿ ಮಾಡ್ಬೋದು, ಬೇಕಾದ್ರೆ ಸೌಂಡ್ ಮಾಡ್ಬೋದು. ಕೆಲವ್ದು ಇದರಲ್ಲೇ ಟಫ್ ಸೌಂಡ್ಸ್ ಇದೆ, ಇಟ್ ಇಸ್ ವೆರಿ ರೇರ್. ಅದನ್ನು ಕೆಲವರು ಮಾಡ್ತಾರೆ, ನಾನು ಮಾಡ್ತೀನಿ. ಬಟ್ ಇದಾದ್ಮೇಲೆ ನೆಕ್ಸ್ಟ್ ವಿ ಗೆಟ್ ಪ್ರಮೋಟೆಡ್ ಟು ಮನುಷ್ಯನ ಸೌಂಡ್. ಸೊ ಈಗಲೇ ಮಾಡಿರೋ ಒಂದು ಮಿಮಿಕ್ರಿ ನಿಮ್ಗೆ ರಿವರ್ಸ್ ತೋರಿಸಿ ನೋಡಿ. ಎಮ್ಮೆ ಸೌಂಡ್, ಇದೇ ವಾಯ್ಸ್ ಅಲ್ಲಿ ಮಾತಾಡಿದ್ರೆ ಬಾಲಣ್ಣನ ವಾಯ್ಸ್ ಬರುತ್ತೆ. ಅದು ಸರಿ ಕಣಪ್ಪ, ಆದ್ರೆ ನಾನು ಹೇಳಿದ್ದ ಅದ್ರ ತಪ್ಪೇನಿದೆ? ಹೇಳಿಲ್ವಾ? ಯು ಕ್ಯಾನ್ ಗ್ರಾಸ್ಪ್ ಸೌಂಡ್ ಫ್ರಮ್. ಥ್ಯಾಂಕ್ ಯು. ಯಾರ್ಯಾರಿಗೆ ಅರ್ಥ ಆಗಿದೆ ಮಕ್ಕಳಿಗೆ ನಮಸ್ಕಾರ. ಥ್ಯಾಂಕ್ ಯು. ಪ್ರಭಾಕರ್ ಮಾಡಿದೆ. ನೀವೆಲ್ಲ ದಿವಸ ಸೌಂಡ್ ಚೇಂಜ್ ಮಾಡ್ತೀರಾ, ಆದ್ರೆ ನೀವು ಆ ಟೈಮಲ್ಲಿ ಮರ್ತೋಗ್ತೀರಾ ಅಷ್ಟೇ. ನೋಡಿ, ಸ್ಕೂಲಲ್ಲಿ ಮಾತಾಡೋಗಿ ಇಲ್ಲ ಸರ್